ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯ ಮುಡಿಪು ಮತ್ತು ಇತರ ಭಾಗಗಳಲ್ಲಿ ಲ್ಯಾಟರೈಟ್ ಗಣಿಗಾರಿಕೆಗಾಗಿ ನೀಡಿದ ಲೀಸಿನ ಹೆಸರಿನಲ್ಲಿ ವ್ಯಾಪಕ ಗಣಿಗಾರಿಕೆ ಕಾರ್ಯಾಚರಣೆ ನಡೀತಾ ಇದೆ. ಇಲ್ಲಿ ಗಣಿಗಾರಿಕೆ ಮಾಡಲಾಗ್ತಾ ಇರುವ ಖನಿಜವನ್ನ ಮುಖ್ಯವಾಗಿ ಆಂಧ್ರ ಪ್ರದೇಶದಲ್ಲಿನ ಸಿಮೆಂಟ್ ಕಾರ್ಖಾನೆಗಳಿಗೆ ಮಾರಲಾಗ್ತಾ ಇದೆ. ಲ್ಯಾಟರೈಟ್ ಅಂದ್ರೆ ಕೆಂಪು ಕಲ್ಲು, ಇವರಿಗೆ ಅದು ಬೇಡ, ಇವರಿಗೆ ಅಲ್ಯೂಮಿನಿಯಸ್ ಲ್ಯಾಟರೈಟ್ ಬೇಕು. ಸಿಮೆಂಟ್ ಉತ್ಪಾದನೆಯಲ್ಲಿ ಇದು ಪ್ರಮುಖ ಕಚ್ಚಾ ವಸ್ತು ಆಗಿದೆ. ಈ ಹಿಂದೆ ದಾಳಿ ನಡೆದಿದ್ರು ರಾಜಾರೋಷವಾಗಿ ಕಾನೂನಿಗೆ ವಿರುದ್ಧವಾಗಿ ಅಕ್ರಮ ಹಗಲು ದರೋಡೆ ನಡೀತಾ ಇದೆ ಎಂದು ಅರಣ್ಯ ಪರಿಸರ ಮತ್ತು ಹವಾಮಾನ ಬದಲಾವಣೆ ಸಂಘದ ಸೆಕ್ರೆಟರಿ ಫೆರ್ನಾಂಡಿಸ್ ಆರೋಪಿಸಿದರು. ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ಸಿಮೆಂಟ್ ಉತ್ಪಾದನೆಗೆ ಲ್ಯಾಟರೈಟ್ ಅಗತ್ಯವಿಲ್ಲ, ಅದಕ್ಕೆ ಬೇಕಾಗಿರೋದು ಅಲ್ಯೂಮಿನಿಯಸ್ ಲ್ಯಾಟರೈಟ್. ಇದು ಓಪನ್ ಸೀಕ್ರೆಟ್, ಯಾವುದೇ ಭಯವಿಲ್ಲದೆ ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಲ್ಯಾಟರೈಟ್ ಅನ್ನೋ ಹೆಸರಿನಲ್ಲಿ ಪರ್ಮಿಟ್ ಪಡೆದುಕೊಂಡು ಆಟವಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಇಲಾಖೆಗಳು ಮೌನವಾಗಿ ಕುಳಿತಿವೆ, ಅಧಿಕಾರಿಗಳು ಗೊತ್ತಿದ್ದೇ ಸೈಲೆಂಟ್ ಆಗಿದ್ದಾರೆ ಎಂದು ಆರೋಪಿಸಿ, ಇದೇ ರೀತಿಯಾದರೆ ಮುಂದಿನ ದಿನಗಳಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಉಳಿಯೋದು ಕಷ್ಟ, ನಾವು ಸ್ಯಾಂಪಲ್ ತೆಗೆದು ಟೆಸ್ಟ್ಗೆ ಕೂಡ ಕಳಿಸಿದ್ದೇವೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಉಪಸ್ಥಿತರಿದ್ದರು. ಮುಡಿಪು, ಬಳಗ, ಎಡಪದವು, ದಕ್ಷಿಣ ಕನ್ನಡದ ಹಲವು ಜಾಗಗಳಲ್ಲಿ ಒಂದು ಕೆಂಪು ಮಣ್ಣು ಸಿಗ್ತದೆ. ಇವರು ಕೆಂಪು ಮಣ್ಣಿಗಿಂತ ಜಾಸ್ತಿ ಇವರು ಪರ್ಮಿಟ್ಗಳು ಮತ್ತೆ ಇನ್ವಾಯ್ಸ್ ಗಳನ್ನು ಲ್ಯಾಟರೈಟ್ ಅಂತ ಹೇಳಿ ಕೊಂಡೋಗ್ತಾ ಇದ್ದಾರೆ. ಈ ಬಗ್ಗೆ ಹಿಂದೆ ಕೂಡ ಬಹಳ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಆದ್ರೆ ಇವತ್ತಿಗೂ ಈ ಬಿಸ್ನೆಸ್ ನಡೀತಾ ಇದೆ. ಇವರು ಈ ಮಾರಾಟ ಮಾಡುವ ಅಲ್ಯೂಮಿನಿಯಸ್ ಲ್ಯಾಟರೈಟ್ ಹೋಗುವುದು ಎಲ್ಲ ಸಿಮೆಂಟ್ ಫ್ಯಾಕ್ಟರಿಗಳಿಗೆ. ಸಿಮೆಂಟ್ ಫ್ಯಾಕ್ಟರಿ ಇವರು ಬಿಲ್ ಮಾಡೋದು, ಇನ್ವಾಯ್ಸ್ ಮಾಡೋದು ಲ್ಯಾಟರೈಟ್ ಅಂತೇಳಿ. ಲ್ಯಾಟರೈಟ್ ಅಂದ್ರೆ ನಮ್ಗೆ ದಕ್ಷಿಣ ಕನ್ನಡದವ್ರಿಗೆ ಗೊತ್ತಿದೆ. ಲ್ಯಾಟರೈಟ್ ಅಂದ್ರೆ ಒಂದು ಕಲ್ಲು. ಲ್ಯಾಟರೈಟ್ ಅಂದ್ರೆ ಕಲ್ಲು, ಕೆಂಪು ಕಲ್ಲು. ಇದು ನಾವು ಬಿಲ್ಡಿಂಗ್ ಯೂಸ್ ಮಾಡ್ತೇವೆ. ಆದ್ರೆ ನೀವು ಮುಡಿಪು ಮತ್ತೆ ಬಡಗ, ಎಡಪದ ವಿಲ್ಲಿಯಲ್ಲಿ ನೋಡಿದ್ರೆ ಎಲ್ಲ 16 ಟನ್ ಆಂಧ್ರ ಪ್ರದೇಶದ ಗಾಡಿಗಳು ಲೈನ್ ಆನ್ ಲೈನ್ ನಿಂತಿದೆ. ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಈ ಮೈನಿಂಗ್ ನಡೀತಾ ಇದೆ. ಸೊ ಸಿಮೆಂಟ್ ಫ್ಯಾಕ್ಟರಿಗಳಿಗೆ ಲ್ಯಾಟರೈಟ್ ಬೇಡ, ಇವರಿಗೆ ಅಲ್ಯೂಮಿನಿಯಸ್ ಲ್ಯಾಟರೈಟ್ ಬೇಕು. ಅಲ್ಯೂಮಿನಿಯಸ್ ಲ್ಯಾಟರೈಟ್ ಇವರ ಸಿಮೆಂಟ್ ಉತ್ಪಾದನೆಯಲ್ಲಿ ಬಹಳ ಪ್ರಾಮುಖ್ಯವಾದ ಒಂದು ಕಚ್ಚಾ ವಸ್ತು ಆಗಿದೆ. ಸೊ ಇಷ್ಟು ಓಪನ್ ಆಗಿ ಈಗ ಮೈನ್ಸ್ನವರಿಗೆ ಗೊತ್ತಿದೆ, ಸರ್ಕಾರಕ್ಕೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಈವನ್ ಇತ್ತೀಚೆಗೆ ಅಸೆಂಬ್ಲಿಯಲ್ಲಿ ಕ್ರಾಸ್ ವೋಟಿಂಗ್ ಆಗಿದ್ದು ಕೂಡ ಇದಕ್ಕೆ ಸಂಬಂಧ ಇದೆ ಅಂತ ಹೇಳಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರು ಯಾರೋ ಪೋಸ್ಟ್ ಮಾಡಿದ್ದಾರೆ. ಸೊ ಇಷ್ಟೊಂದು ದೊಡ್ಡ ಗಂಭೀರ ಪ್ರಕರಣ ರಾಜರೋಷವಾಗಿ ಈ ರೀತಿಯ ಹಗಲು ದರೋಡೆ ಅಂತ ಹೇಳ್ಬಹುದು ನಡೀತಾ ಇದೆ.